ಕಳೆದೆರಡು ದಿನಗಳಿಂದ ಸುರಿಯುತ್ತಿದ್ದ ಮಳೆಗೆ ಕಿನ್ಯಾ ಬೆಳರಿಂಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೇ ಶಿಥಿಲಾವಸ್ಥೆಯಲ್ಲಿದ್ದ ಹಳೆ ಕಟ್ಟಡದ ಮೇಲ್ಚಾವಣಿ ಕುಸಿದು ಬಿದ್ದಿದ್ದು, ರಾತ್ರಿ ಘಟನೆ ನಡೆದ ಕಾರಣ ಯಾವುದೇ ಅನಾಹುತ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ಶಾಸಕ ಯುಟಿ ಖಾದರ್, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯತ್ನ ಮುಖ್ಯಸ್ಥರು, ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಿನ್ಯಾ ಬೆಳರಿಂಗೆ ಶಾಲೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯ ಸುಮಾರು 25 ವರ್ಷಕ್ಕೂ ಹಳೆ ಕಟ್ಟಡ ಕಳೆದ 2 ವರ್ಷಗಳಿಂದ ಶಿಥಿಲಾವಸ್ಥೆಯಲ್ಲಿತ್ತು. ಶಾಲೆಗೆ ನೂತನವಾಗಿ ತರಗತಿ ಕೊಠಡಿ ನಿರ್ಮಾಣ ಕಾರ್ಯ ಮುಗಿದು ಮುಂದಿನ ವಾರ ಉದ್ಘಾಟನೆಗೊಳ್ಳಲಿದೆ. ಈ ನಡುವೆ ಹಳೆಯ ಕಟ್ಟಡವನ್ನು ತೆರವುಗೊಳಿಸಲು ಜಿಲ್ಲಾ ಪಂಚಾಯತ್ ಮತ್ತು ಶಿಕ್ಷಣ ಇಲಾಖೆಗೆ ಶಾಲಾಭಿವೃದ್ಧಿ ಸಮಿತಿ ಮನವಿಯನ್ನ ಸಲ್ಲಿಸಿತ್ತು. ಈ ಕಟ್ಟಡದಲ್ಲಿ ಒಟ್ಟು 5 ತರಗತಿಗಳಿದ್ದು 2020ರ ಬಳಿಕ ಈ ಕಟ್ಟಡದಲ್ಲಿ ತರಗತಿಯನ್ನ ಸ್ಥಗಿತಗೊಳಿಸಲಾಗಿತ್ತು. ಕೋವಿಡ್ ಬಳಿಕ 2021ರಲ್ಲಿ ಶಾಲಾ ಪ್ರಾರಂಭದ ಸಂದರ್ಭದಲ್ಲಿ 3 ತರಗತಿಗಳ ವಿದ್ಯಾರ್ಥಿಗಳನ್ನು ಸ್ಥಳೀಯ ಮದ್ರಸಾ ಕಟ್ಟಡಕ್ಕೆ ಸ್ಥಳಾಂತರಗೊಳಿಸಲಾಗಿತ್ತು. ಇದೀಗ ಶಿಥಿಲಾವಸ್ಥೆಯಲ್ಲಿದ್ದ ಕಟ್ಟಡ ಸೋಮವಾರ ರಾತ್ರಿ ಸುರಿದ ಮಳೆಗೆ ಚಾವಣಿ ಮುರಿದು ಬಿದ್ದಿದ್ದು, ಶಿಥಿಲಾವಸ್ಥೆಯಲ್ಲಿದ್ದ ಕಟ್ಟಡ ರಾತ್ರಿ ಕುಸಿದ ಪರಿಣಾಮ ವಿದ್ಯಾರ್ಥಿಗಳು ಅಪಾಯದಿಂದ ಪಾರಾದಂತಾಗಿದೆ. ಶಿಥಿಲಾವಸ್ಥೆಯಲ್ಲಿದ್ದ ಕಟ್ಟಡದ ಬಳಿ ಹೋಗದಂತೆ ಕಟ್ಟಡದ ಸುತ್ತ ಹಗ್ಗವನ್ನು ಕಟ್ಟಿ ಎಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಕುಸಿದ ಕಟ್ಟಡಕ್ಕೆ ತಾಗಿಕೊಂಡಿರುವ ಕಟ್ಟಡದಲ್ಲಿ 2 ತರಗತಿ ಕೋಣೆಯಿದ್ದು, ಅಂಗನವಾಡಿ ಕೋಣೆಯು ಈ ಕಟ್ಟಡದ ಇನ್ನೊಂದು ಪಾರ್ಶ್ವದಲ್ಲಿದ್ದು, ಇದೀಗ ಶಿಥಿಲಾವಸ್ಥೆಯಲ್ಲಿರುವ ಎಲ್ಲಾ ಕಟ್ಟಡಗಳನ್ನು ತೆರವುಗೊಳಿಸಲು ಶಾಸಕ ಯುಟಿ ಖಾದರ್ ತಿಳಿಸಿದ್ದು, ಶಿಕ್ಷಣ ಇಲಾಖೆಯು ಒಪ್ಪಿಗೆಯನ್ನ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ಯಾ ಈ ಶಾಲೆಯ ಶಿಥಿಲಾವಸ್ಥೆಯಲ್ಲಿದ್ದಂಥ ಕಟ್ಟಡ, ಒಂದು 5 ತರಗತಿಗಳು ಇದ್ದಂಥ ಒಂದು ಕಟ್ಟಡ ನಿನ್ನೆ ರಾತ್ರಿಯ ಮಳೆಗೆ ಬಿದ್ದಿರುವಂಥದ್ದು. ತರಗತಿ ಕೊಠಡಿ ಯಾವುದೇ ವಿದ್ಯಾರ್ಥಿಗಳನ್ನು ಈ ತರಗತಿಯಲ್ಲಿ ಬೋಧನೆಗಾಗಿ ನಿರ್ವಹಿಸ್ತಾ ಇರಲಿಲ್ಲ. ಅದರಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಪಂಚಾಯತ್, ಸ್ಥಳೀಯ ಗ್ರಾಮ ಪಂಚಾಯತ್, SDMC ಅವರು, ಶಾಲೆಯವರು ಎಲ್ಲರೂ ಸೇರಿಕೊಂಡು ಏನೂ ಅವಘಡ ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿದ್ರಿಂದಾಗಿ ಏನೂ ಅವಘಡ ಆಗದ ರೀತಿಯಲ್ಲಿ ನಿನ್ನೆ ಈ ಒಂದು ಘಟನೆ ಆಗಿರುವಂಥದ್ದು. ನಾವಿಲ್ಲಿ ಗಮನಿಸ್ತಾ ಇರ್ಬೋದು, 5 ಕೊಠಡಿಗಳಿರುವಂಥ ಒಂದು ಕಟ್ಟಡ, 2 ಕೊಠಡಿಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. 3 ಕೊಠಡಿಗಳು ಇದೆ ಹಾಗೆ, ಆದರೆ ಯಾವುದೇ ತರಗತಿಯನ್ನು ಅಲ್ಲಿ ನಡೆಸಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗ ಪರ್ಯಾಯವಾಗಿ ಏನು ವ್ಯವಸ್ಥೆ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, SDMC ಅವರು, ಶಾಲೆಯ ಮುಖ್ಯ ಶಿಕ್ಷಕರು ಎಲ್ಲರೂ ಸೇರಿಕೊಂಡು ಒಂದು ಚರ್ಚೆ ನಡೆಸಿದ್ದೇವೆ. ಕಳೆದ ವರ್ಷವೇ ನಾವು ಈ ಒಂದು ಘಟನೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯ ಮದ್ರಸಕ್ಕೆ 3 ತರಗತಿ ಕೊಠಡಿಗಳನ್ನು ಶಿಫ್ಟ್ ಮಾಡಿದ್ದೆವು. ಆದ್ದರಿಂದಾಗಿ ವಿದ್ಯಾರ್ಥಿಗಳಿಗೆ ಏನೂ ಅವಘಡ ಆಗಲಿಲ್ಲ. ಈ ವರ್ಷವೂ ಅದೇ ರೀತಿಯಲ್ಲಿ 2 ಕೊಠಡಿಗಳಿಗಾಗಲೇ ನಮ್ಮಲ್ಲಿ ಹೊಸದಾದಂಥ ನಿರ್ಮಾಣ ಆದಂಥ ಕೊಠಡಿಗಳುಂಟು. ಪರ್ಯಾಯ ಇನ್ನಷ್ಟು 3 ಕೊಠಡಿಗಳು ಬೇಕಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಮದ್ರಸದಲ್ಲಿ 3 ಕೊಠಡಿಗಳನ್ನು ನಿರ್ವಹಿಸುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದೇ ಪ್ರಕಾರ ಪಂಚಾಯತ್ನವರ ಸಹಕಾರದೊಂದಿಗೆ ಎಲ್ಲ ಅವಶ್ಯಕತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಂಡು ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ಏನೂ ಸಮಸ್ಯೆ ಆಗದ ರೀತಿಯಲ್ಲಿ ಕ್ರಮ ವಹಿಸಿದ್ದೇವೆ. ನೂತನವಾಗಿ ನಿರ್ಮಾಣಗೊಂಡಿರುವ ಶಾಲಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳಿಗೆ ತರಗತಿ ಆರಂಭವಾದರೂ ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಇನ್ನು 3 ಕೊಠಡಿಗಳ ಅಗತ್ಯವಿದ್ದು, ವಿದ್ಯಾರ್ಥಿಗಳ ಭದ್ರತೆಗೆ ಸುತ್ತಲೂ ದರೆ ನಿರ್ಮಾಣವಾಗಬೇಕಾಗಿದ್ದು, ಶೌಚಾಲಯದ ಅಗತ್ಯವೂ ಇದೆ. ಸ್ಥಳಕ್ಕೆ ಭೇಟಿ ನೀಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ಬೈಲಮುಲಿಯವರು ಮಾತನಾಡಿ, ಕುಸಿದಿರುವ ಕಟ್ಟಡ ತೆರವಿಗೆ ಜಿಲ್ಲಾ ಪಂಚಾಯತ್ಗೆ ಮತ್ತು ಕಂದಾಯ ಇಲಾಖೆಗೆ ಮಾಹಿತಿ ನೀಡಿದ್ದು, ಪಂಚಾಯತ್ ವತಿಯಿಂದ ಮಕ್ಕಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ತೀರಾ ದುರದೃಷ್ಟಕರವಾಗಿ ನಿನ್ನೆ ಸುರಿದಂಥ ಮಳೆಗೆ, ಶಾಲಾ ಪ್ರಾರಂಭದ ದಿನವೇ ಸುರಿದಂಥ ಮಳೆಗೆ ಶಾಲಾ ಕಟ್ಟಡ ಒಂದು ಕುಸಿದಿದ್ದು, ಈ ಬಗ್ಗೆ ಮಾಹಿತಿ ಬಂದ ತಕ್ಷಣ ನಾವಿಲ್ಲಿಗೆ ಭೇಟಿ ನೀಡಿದ್ದೇವೆ. ಅಧ್ಯಕ್ಷರು ಬಂದಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯತ್ನ ಆಡಳಿತ ಮಂಡಳಿಯವರು ಸಮೇತ ಬಂದಿದ್ದಾರೆ. ಜೊತೆಗೆ ಕಂದಾಯ ಇಲಾಖೆಯಿಂದ VA ಅವರು ಬಂದಿದ್ದಾರೆ, SDMC ಅವರು ಬಂದಿದ್ದಾರೆ ಮತ್ತು ಶಿಕ್ಷಣ ಇಲಾಖೆಯಿಂದ BO ಅವರು ಬಂದಿದ್ದಾರೆ. ಬಂದ ತಕ್ಷಣ ನಾವಿಲ್ಲಿ ನೋಡಿದಾಗ, ವಿಚಾರಿಸಿದಾಗ ಈ ಮೊದಲೇ ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು SDMC ಮತ್ತು ಆಡಳಿತ ಮಂಡಳಿ ಸೇರಿಕೊಂಡು ನಾವೊಂದು ಸೂಚನೆ ಪ್ರಕಾರ ಜಾಗ್ರತೆಗಾಗಿ ಒಂದು ಬೇಲಿ ಥರ ನಿರ್ಮಿಸಿದ್ರು. ನಿನ್ನೆಯ ದಿನ ಹಾಗೆ ಕಳೆದು ಹೋಗಿತ್ತು. ಆದರೆ ಇವತ್ತು ಬೆಳಿಗ್ಗೆ ಬಂದಾಗ ಎಲ್ಲ ಕಟ್ಟಡದ ಇಡೀ ಮಾಡು ಕುಸಿದಿತ್ತು. ದೊಡ್ಡ ಕಟ್ಟಡ, ಹಳೆಯ ಕಟ್ಟಡ, 3 ಕೊಠಡಿಗಳಷ್ಟು ಭಾಗದ ಮಾಡೇ ಕುಸಿದಿದೆ ಮತ್ತು ಉಳಿದಂಥ ಭಾಗದ್ದು
ಬೀಳುವಂಥ ಸ್ಥಿತಿಯಲ್ಲಿದೆ, ಗೋಡೆಗಳು ಬಿರುಕು ಬಿಟ್ಟಿದೆ. ಸೊ ಅದರಲ್ಲಿ ತರಗತಿಯನ್ನು ನಡೆಸುವಂಥ ಅವಕಾಶವೇ ಇಲ್ಲ. ಈ ನಿಟ್ಟಿನಲ್ಲಿ ಸ್ಥಳೀಯ ಸದಸ್ಯರೊಂದಿಗೆ ಹಾಗೂ ಸ್ಥಳೀಯ ಹಿರಿಯರೊಂದಿಗೆ ಚರ್ಚಿಸಿಕೊಂಡು ಪಕ್ಕದಲ್ಲಿರುವಂಥ ಮದ್ರಸಾದಲ್ಲಿ 1-2-3 ತರಗತಿಗಳನ್ನು ನಡೆಸುವಂತೆ ಕೋರಿಕೊಂಡಾಗ ಅವರು ಒಪ್ಪಿಕೊಂಡಿರುತ್ತಾರೆ. ಹಾಗಾಗಿ ಯಾವುದೇ ಅಪಾಯಕಾರಿ ಸ್ಥಿತಿಯಲ್ಲಿರುವಂಥ ಕಟ್ಟಡದ ರಗಳೆಗೆ ಹೋಗದೆ ಹೊರಗಡೆಯಲ್ಲಿ ಆ ವಿದ್ಯಾರ್ಥಿಯನ್ನು ಶಾಲಾ ಚಟುವಟಿಕೆಗಳನ್ನು ನಡೆಸುವಂತೆ ಅವಕಾಶ ಕಲ್ಪಿಸಲು ಇಲ್ಲಿ ಸಮಾಲೋಚಿಸಲಾಗಿದೆ. ಮತ್ತು ಉಳಿದಂತೆ ಕಟ್ಟಡದ ತೆರವು ಈಗಾಗಲೇ ಭಾಗಶಃ ಉಳಿದಿರುವಂಥ ಕಟ್ಟಡದ ತೆರವಿಗೋಸ್ಕರ ಮೇಲಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಲಾಗಿದೆ. ಅವರು ತಕ್ಷಣ ಅದಕ್ಕೆ ಸಂಬಂಧಪಟ್ಟಂಥ ಆದೇಶವನ್ನು ನೀಡುತ್ತೇನೆ ಅಂತ ಹೇಳಿದ್ದಾರೆ. BUರವರು ಸಹ ಈ ಬಗ್ಗೆ ಸಂಪರ್ಕಿಸಿರುತ್ತಾರೆ. ಮತ್ತು ನಮ್ಮ ಮೇಲೆ ಕಾರ್ಯನಿರ್ವಾಹಕ ಅಧಿಕಾರಿಯವರು, ಮಂಗಳೂರು ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೂ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಅವರು ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ತಿಳಿಸುವಂತೆ ಕೋರಿದ್ದಾರೆ ಮತ್ತು ಈ ಬಗ್ಗೆ ಪತ್ರಗಳನ್ನು ಈಗಾಗಲೇ ರವಾನಿಸಲಾಗಿದೆ. ವಿಧಾನಸಭಾ ವಿಪಕ್ಷ ಉಪನಾಯಕ ಹಾಗೂ ಶಾಸಕ UT ಖಾದರ್ ಅವರು ಭೇಟಿ ನೀಡಿ ಕಳೆದ 3 ವರ್ಷಗಳಿಂದ ಈ ಶಾಲೆಗೆ ನೂತನ ಕಟ್ಟಡ ಮತ್ತು ಹಳೆಯ ಕಟ್ಟಡ ನೆಲಸಮ ಮಾಡಲು ಮನವಿಯನ್ನ ಬಂದಿತ್ತು. ಶಾಲಾಭಿವೃದ್ಧಿ ಸಮಿತಿ ಮತ್ತು ಶಿಕ್ಷಕರ ಮನವಿಯ ಮೇರೆಗೆ 2 ತರಗತಿಗಳ ಕೊಠಡಿ ನಿರ್ಮಾಣವಾಗಿದ್ದು, ಉಳಿದ ತರಗತಿ ಕೋಣೆ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡುವ ಭರವಸೆ ನೀಡಿದ್ದ. ಈ ಕಟ್ಟಡ ನೆಲಸಮ ಮಾಡಲು ಕಳೆದ ಕೆಲವು ತಿಂಗಳಿಂದ ಸಂಬಂಧಪಟ್ಟ ಇಲಾಖೆಗೆ ಮನವಿಯನ್ನ ಮಾಡಿದ್ದು, ಇಲಾಖೆಯ ವಿಳಂಬ ನೀತಿಯಿಂದ ಕಟ್ಟಡ ನೆಲಸಮ ಮಾಡಿರಲಿಲ್ಲ. ರಾತ್ರಿ ಘಟನೆ ನಡೆದಿದ್ದರಿಂದ ವಿದ್ಯಾರ್ಥಿಗಳು ಅಪಾಯದಿಂದ ಪಾರಾಗಿದ್ದು, ಶೀಘ್ರವೇ ಕಟ್ಟಡ ತೆರವು ಕಾರ್ಯ ನಡೆಯಲಿದ್ದು, ಈ ಕಟ್ಟಡದಲ್ಲಿರುವ ಅಂಗನವಾಡಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡುತ್ತೇನೆ ಎಂದರು. ಶಾಲೆಯು ಬಹುಶಃ ಇದರ ಹಳೆಯ ಕಟ್ಟಡ ಇವತ್ತು ಶಿಥಿಲಗೊಂಡು ಇದನ್ನು ಬಹುಶಃ ಪ್ರಯೋಜನಕ್ಕೆ ಬರುವುದಿಲ್ಲ ಅಂಥೇಳಿ 2-3 ವರ್ಷದಿಂದ ಇದನ್ನು ತೀರ್ಮಾನ ಮಾಡಲಾಗಿತ್ತು. ಕಳೆದ ಸಲ ಈ ಪ್ರದೇಶಕ್ಕೆ ಭೇಟಿಯಾಗಿದ್ದಾಗ ಇಲ್ಲಿಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದದವರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷ ಸದಸ್ಯರೆಲ್ಲ ಕೇಳಿಕೊಂಡು ಬಹುಶಃ ಈ ಒಂದು ಹೊಸ ಕಟ್ಟಡಕ್ಕೆ ಇವತ್ತು ಮನವಿ ಮಾಡಿದರು. ಅದಕ್ಕೆ ಅನುಗುಣವಾಗಿ ನನ್ನ ವಿಶೇಷ ಅನುದಾನದಿಂದ 2 ಕ್ಲಾಸ್ ರೂಮನ್ನು ಇವತ್ತು ನೂತನ ಕ್ಲಾಸ್ ರೂಮ್ ಮತ್ತು ಶೌಚಾಲಯ ಕಟ್ಟಲಿಕ್ಕೆ ಸೂಕ್ತವಾದ ಅನುದಾನ ಬಿಡುಗಡೆ ಮಾಡಿ ಅದು ಕಂಪ್ಲೀಟ್ ಆಗಿದೆ. ಅದು ಯಾವತ್ತು ಬಹುಶಃ ಅವತ್ತಿದನ್ನು ನಾವು ಸರ್ಕಾರ ಹತ್ರ, ಅಧಿಕಾರಿಗಳ ಹತ್ರ ಇದನ್ನು ಡೆಮೊಲಿಷನ್ ಮಾಡಬೇಕು, ಮಕ್ಕಳು ಆಟ ಆಡ್ತಾ ಇದ್ದಾರೆ, ಡೇಂಜರ್ ಅಂತ ಹೇಳಿದಾಗಲೂ ಕೂಡ ಇಂಜಿನಿಯರ್ಗಳು ಬಂದು ಬಹುಶಃ ಅದನ್ನು ಶಿಥಿಲಗೊಂಡಿದೆ, ಇದನ್ನು ಡೆಮೊಲಿಷ್ ಮಾಡಬೇಕಂತ ಮಾಹಿತಿ ಕೊಟ್ಟು ಇಲಾಖೆಗೆ ಬರೆದರೂ ಕೂಡ ಕಳೆದ 6 ತಿಂಗಳಿಂದಲೂ ಕೂಡ ಇದನ್ನು ಪರ್ಮಿಷನ್ ಸಿಕ್ಕಿರಲಿಲ್ಲ. ಇವತ್ತು ಬಹುಶಃ ನಿನ್ನೆ ಮಳೆಗಾಲಕ್ಕೆ ಇದೆ, ಇವತ್ತು ಬಿದ್ದೋಗಿದೆ. ಇವತ್ತು ರಾತ್ರಿ ಆದ ಕಾರಣ ಮಕ್ಕಳು ಯಾರು ಕೂಡ ಇವತ್ತು ಇರಲಿಲ್ಲ. ಇಲ್ಲದಿದ್ದರೆ ಇಲಾಖೆಯವರ ಒಂದು ನಿರ್ಲಕ್ಷ್ಯದಿಂದಾಗಿ ಸರಿಯಾದ ಸಮಯದಲ್ಲಿ ನಾವು ಡೆಮೊಲಿಷ್ ನೆಲಸಮ ಮಾಡದಿದ್ದಲ್ಲಿ ಮಕ್ಕಳಿಗೆ ಸಮಸ್ಯೆ ಇವತ್ತು ಆಗುವಂಥ ವಿಚಾರ ಇವತ್ತು ಆಗ್ತಿತ್ತು. ಆದ ಕಾರಣ ಬಹುಶಃ ಇವತ್ತು ಈ ಶಾಲೆಯಲ್ಲಿ ಮತ್ತೆ ಹೆಚ್ಚುವರಿಯಾಗಿ 2 ಕೊಠಡಿ ಅಗತ್ಯ ಇದೆ. ಬಹುಶಃ ಎಲ್ಲ ವಿಚಾರನೂ ಕೂಡ ನಾವು ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಸಚಿವರಿಗೆ ಅದು ಗಮನಕ್ಕೆ ತಂದು ಆದಷ್ಟು ಬೇಗ ಇಲ್ಲಿ ಮೂಲಭೂತ ಸೌಕರ್ಯ ಹೆಚ್ಚಿಸುವುದು ಎಲ್ಲ ನಮ್ಮ ಪ್ರಯತ್ನ ಮಾಡ್ತೀವಿ. ಒಟ್ಟಿನಲ್ಲಿ ಶಾಲೆಯ ಹಳೆಯ ಕಟ್ಟಡ ರಾತ್ರಿ ಕುಸಿದಿದ್ದ ಕಾರಣ ವಿದ್ಯಾರ್ಥಿಗಳು ಅಪಾಯದಿಂದ ಪಾರಾದಂತಾಗಿದೆ. ಆರಿಫ್ ಕಲ್ಕಟ, B4 ನ್ಯೂಸ್, ಉಳ್ಳಾಲ.